10 ತಿಂಗಳಿನಲ್ಲಿ ಆಗುವ ಸಿಲೆಬಸ್ ಅನ್ನು ಕೇವಲ 5 ತಿಂಗಳಿನಲ್ಲಿ ಮುಗಿಸುವುದು ಅಸಾಧ್ಯ. ಆದರೆ ರಾಜ್ಯ ಸರ್ಕಾರ ಕೇವಲ 5 ತಿಂಗಳಿನಲ್ಲಿ 90% ಸಿಲೆಬಸ್ ನೀಡಿದೆ. ಅಷ್ಟೇ ಅಲ್ಲದೆ ಈ ವರ್ಷ ಒಂದೇ ಒಂದು ಅತಿಥಿ ಉಪನ್ಯಾಸಕರ ನೇಮಕಾತಿ ಕೂಡ ಮಾಡದೆ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟವಾಡ್ತಾ ಇದೆ ಅಂತ ಮಾಜಿ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರು ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು 10 ತಿಂಗಳಿನಲ್ಲಿ ಆಗುವಂತಹ ಸಿಲೆಬಸ್ ಅನ್ನು ಕೇವಲ 5 ತಿಂಗಳಲ್ಲಿ ಮುಗಿಸುವುದು ಅಸಾಧ್ಯ. ಆದರೆ ರಾಜ್ಯ ಸರ್ಕಾರ ಕೇವಲ 5 ತಿಂಗಳಿನಲ್ಲಿ 90% ಸಿಲೆಬಸ್ ಅನ್ನು ಕೊಟ್ಟಿದೆ. ಇದನ್ನು ಶಿಕ್ಷಕರು ಕಲಿಸೋದು ಹೇಗೆ, ವಿದ್ಯಾರ್ಥಿಗಳು ಕಲಿಯೋದು ಹೇಗೆ? ಇದು 10ನೇ ತರಗತಿ ವಿದ್ಯಾರ್ಥಿಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ. ಇನ್ನು ಒಂದೇ ಒಂದು ಅತಿಥಿ ಉಪನ್ಯಾಸಕರನ್ನ ನೇಮಕಾತಿ ಮಾಡದೇ ಇರೋದು ರಾಜ್ಯ ಬಿಜೆಪಿ ಸರ್ಕಾರದ ದುರಾಡಳಿತಕ್ಕೆ ಹಿಡಿದ ಕೈಗನ್ನಡಿ ಅಂತ ಆರೋಪಿಸಿದರು. ಇವರಿಗೆ 4-5 ತಿಂಗಳು ಟೈಮ್ ಕೊಟ್ಟು 90% ಸಿಲೆಬಸ್ ಕೊಟ್ಟಿದ್ದಾರೆ. 90% ಸಿಲೆಬಸ್ ನೀವು ಇಟ್ಟು ಒಂದೆರಡು ಸಬ್ಜೆಕ್ಟ್ ನೀವು ಕಟ್ ಮಾಡಿ 90% ಸಿಲೆಬಸ್ ಇಟ್ಟು ನೀವು ಒಂದು ವರ್ಷದ ನೀವು 10 ತಿಂಗಳ ಕೆಲಸವನ್ನು ನೀವು 4 ತಿಂಗಳಲ್ಲಿ ಅಂತೇಳಿ ನೀವು ಟೀಚರ್ ಮಾಸ್ಟರ್ಗೆ ಕೆಲಸ ಕೊಟ್ಟರೆ ಅವ್ರು ಸರಿಯಾಗಿ ಕಲಿಸಲಿಕ್ಕೆ ಉಂಟಾ, ಚೆನ್ನಾಗಿ ಅವ್ರು ಕಲೀಲಿಕ್ಕೆ ಉಂಟಾ, ನಾಳೆ ಮಾರ್ಕ್ ತರಲಿಕ್ಕೆ ಸಾಧ್ಯವಾಗ್ತದೆ. ಇವರ ಒಂದು ಗೊಂದಲಮಯ ತೀರ್ಮಾನದಿಂದ ಇಡೀ ವಿದ್ಯಾರ್ಥಿ ಸಮುದಾಯದ ಮೇಲೆ ಯಾಕೆ ನೀವು ಪರಿಣಾಮ ಬೀಳ್ತೀರಿ? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ರಜೆಯಲ್ಲಿದ್ದರೆ ಮೇ 5 ತಿಂಗಳು. ಅರೆ ಒಂದು ವರ್ಷದನ್ನು ನೀವು ಕಟ್ ಮಾಡಿ 5 ತಿಂಗಳಿಗೆ ಎಷ್ಟಾಗ್ಬೋದು ಸ್ವಲ್ಪ ಹೆಚ್ಚು ಮಾಡೋ ಬದಲು ಬರೀ ಒಂದು ಸಿಲೆಬಸ್ಸನ್ನು ಕಟ್ ಮಾಡಿ ಅಥವಾ 2 ಸಿಲೆಬಸ್ ಕಟ್ ಮಾಡಿ ನೀವು ಮಕ್ಕಳಿಗೆ ಪಾಠ ಕಲಿಸಿ ಎಷ್ಟು ಪಾಠ ಕಲಿಸಲಿಕ್ಕೆ ಸಾಧ್ಯವಾಗ್ಬೋದು ಎಲ್ಲ ಕ್ಲಾಸ್ಗೆ ಹೋಗಿ. ಇದರಿಂದಾಗಿ 10th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀಳ್ತದೆ. ಇದು ಟೀಚರ್ನವರಿಗೆ 8ಕ್ಕೆ ಕಲಿಸ್ಬೇಕಾ, 9ಕ್ಕೆ ಕಲಿಸ್ಬೇಕಾ, 10ಕ್ಕೆ ಕಲಿಸ್ಬೇಕಂತ ಇವತ್ತು ಕನ್ಫ್ಯೂಷನಲ್ಲಿದ್ದಾರೆ. 10th ನಾಳೆ ನಮ್ಮ ಮಾರ್ಕ್ಸ್ ಕಡಿಮೆ ಆದ ರಾಜ್ಯದು ಶಾಲೆಯಲ್ಲಿ ಮತ್ತೆ ನೀವು ನೋಟಿಸ್ ಮಾಡೋದು ಟೀಚರ್ನವರಿಗೆ ಮಾರ್ಕ್ ಏನು ಕಡಿಮೆ ಅಂತೇಳಿ ನೀವೆಲ್ಲ ಇದು ಮಾಡಿಟ್ಟುಕೊಂಡು ಈಗ ಮಾರ್ಕ್ ಕಡಿಮೆ ಅಂತ ಕೇಳಿದರೆ ಆಫ್ಲೈನ್ ಅಂತೆ, ಆನ್ಲೈನ್ ಅಂತೆ, ಬರ್ಬೋದಂತೆ, ಮನೇಲಿ ಕೂತ್ಕೊಳ್ಬೋದಂತೆ. ಕಡೆಗೆ ಮಾರ್ಕ್ ಕಡಿಮೆ ಅಂದರೆ ಮಾರ್ಕ್ ಕಡಿಮೆ ಯಾಕಂತ ನೀವು ಇವರಿಗೆ ಕೇಳಿದ್ರೆ ಆಗ್ತದಾ? ಸೊ ಇವತ್ತು ಇಡೀ ಶಿಕ್ಷಣ ಗೊಂದಲ ಉಂಟು ಮಾಡಿ ಸರ್ಕಾರ ಇವತ್ತು ದೂರದರ್ಶನ ಒಂದು ಯೋಜನೆ ಇವತ್ತು ಸರ್ಕಾರಕ್ಕೆ ಇಲ್ಲ ಶಿಕ್ಷಣ ಸಂಬಂಧಪಟ್ಟ ಹಾಗೆ.